ಮೋಚ್ಕೊಂಡು ಕೂತ್ಕೊಳ್ಳಿ ಭಟ್ರೆ. ನಿಮ್ಮ ಬ್ರಹ್ಮಶಾಪ ನಿವಾರಣೆ ಮಾಡೋದು ನಮ್ಗೆ ಗೊತ್ತಿಲ್ವಾ? ಹೇಗೆ ನಿವಾರಣೆ? ದೊಡ್ಡ ಸಂತಿನೇ ಅಲ್ಲ, ಒಂದು 35,000 ಖರ್ಚು ಮಾಡ್ರೆ ಆಯ್ತು, ಬ್ರಹ್ಮಶಾಪ ಹೋಯ್ತೆ. ಅದಕ್ಕಲ್ಲ ಬ್ರಹ್ಮಶಾಪ ಅವ್ರು ಪಾದಗಾರಿಕೆ ಹೇಳಿದ್ದು. ಇಲ್ಲಿ ಬನ್ನಿ, ಬ್ರಹ್ಮಶಾಪ ನಿವಾರಣೆ ಮಾಡ್ಕೊಳ್ತೀರಿ. ಏನ್ ಮಾಡ್ಬೇಕು? ದ್ವಾದಶ ಮೂರ್ತಿ ಆರಾಧನೆ. 12 ಜನ ಬ್ರಾಹ್ಮಣರನ್ನು ಕರ್ಕೊಂಡು ಬಂದು ನಮ್ಮ ಮನೆ ಅಂಗಳದಲ್ಲಿ ಅವ್ರನ್ನು ವ್ಯವಸ್ಥಿತವಾಗಿ ಕೂಡಿಸೋದ್ರೊಟ್ಟಿಗೆ ಅವ್ರು ಪಾದ ಪೂಜೆ ಮಾಡ್ಬೇಕು. ಪಾದ ಪೂಜೆ ಮಾಡೋದ್ರೊಟ್ಟಿಗೆ ಕೌಳಿಗೆ, ಸೌಟು, ವಸ್ತ್ರ ಎಲ್ಲ ದಾನ ಕೊಡ್ಬೇಕು. ಆಗ್ಲಿಕ್ಕಿಲ್ಲ, ಶೂದ್ರರು ಮುಟ್ಲಿಕ್ಕೂ ಇಲ್ಲ, ಬ್ರಾಹ್ಮಣರಿಂದಲೇ ಪಾದ ಪೂಜೆ ಮಾಡಿಸ್ಬೇಕು. ಅವರಿಗೆ ಯಥೇಚ್ಛವಾಗಿ ಉಣಬಡಿಸಿ ಕೊಡ್ಬೇಕಾದೆಲ್ಲ ದಾನ ಕೊಟ್ಟು ಅವ್ರ ಹತ್ರ ಕೈ ಮುಕ್ಕೊಂಡು ಬೇಡ್ಕೊಳ್ಬೇಕು. ಸ್ವಾಮಿ, ನಮ್ಮಿಂದ ಆ ತಪ್ಪನ್ನು ಕ್ಷಮಿಸ್ಬೇಕು, ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ಬೇಡ್ಕೊಂಡ್ರೆ ಅವ್ರು ಹೀಗೆ ಕೈ ಎತ್ಕೊಂಡು ಹೇಳ್ತಾರೆ, ಕ್ಷಮಿಸ್ತಾರೆ. ಸಮಸ್ಯೆ ಅಷ್ಟು ಅನ್ಯಾಯ ಮಾಡಿದ್ರೆ ಭಟ್ರು ಕ್ಷಮಿಸ್ತಾರಾ? ಅಲ್ಲ, ಈ ಭಟ್ರು ಬೇಡ, ಈ ಅನ್ಯಾಯ ಮಾಡಿದ ಭಟ್ರನ್ನೇ ಬಳಸ್ಕೊಳ್ಬೇಕು ಅಂತಿಲ್ಲ. ಬೇರೆ 12 ಜನ ಬ್ರಾಹ್ಮಣರನ್ನು ಬಳಸ್ಕೊಂಡ್ರೆ ಅವ್ರ ಕೈ ಎತ್ತಿ ಆಯ್ತಾ ತಮ್ಮ ಹೋಗು, ಒಳ್ಳೇದಾಗ್ತದೆ ಅಂದ್ರು ಮುಗೀತು. ಭಕ್ತಿಗೆ ಒಳ್ಳೆ ಗುಣವೇ ಅದು. ನಿಜವಾಗಿ ಕ್ಷಮಾಗುಣ ಬ್ರಾಹ್ಮಣರಿಗಿದ್ದಷ್ಟು ಮತ್ತೆ ಯಾರಿಗೂ ಇಲ್ಲ. ನಾವು ಎಷ್ಟೇ ಅನ್ಯಾಯ ಮಾಡಿದ್ರು ಅವ್ರು ಕ್ಷಮಿಸ್ತಾರೆ. ಕಾಲಿಡ್ಕೊಂಡು ಒಡೆಯ ನಮ್ಗಿದು ಮಾಡಬೇಕು ಅಂತ ಬೇಡ್ಕೊಂಡ್ರೆ ಆತ ಹೋಗ, ಮುಗೀತು. ಅಲ್ಲಿಗೂ ನಿಮಗೆ ಬ್ರಹ್ಮಶಾಪ ನಿವಾರಣೆಯಾಗಬೇಕು ಅಂತ ಆದ್ರೆ ಹೋಗಿ ಭಟ್ರ ಕಾಲನ್ನೇ ಹಿಡಿಬೇಕು, ಬಿಟ್ರೆ ಯಾವ್ಯಾವ್ದೋ ಭಂಡಾರಿ ಕಾಲನ್ನ ಹಿಡಿದ್ರೆ ಆಗುದಿಲ್ಲ. ಬಂದದ್ದು ಭಂಡಾರಿ ಶಾಪ ಅಲ್ಲಲ್ಲ, ಭಂಡಾರಿ ಶಾಪ ಬಂದದ್ದು ಆಗ ಒಂದು ಭಂಡಾರಿ ಕಾಲ ಹಿಡಿದ್ರು. ಆ ವಾದಕ್ಕೆ ನೀವು ಮೊದಲು ವಾದ ಮಾಡಿದ್ದುಂಟಲ್ಲ, ಅಂದ್ರೆ ಜಾತಿ ಯಾವತ್ತು ಹುಟ್ಟಿನಿಂದಲ್ಲ, ಅದು ನಿರ್ಣಯ ಮಾಡೋದು ಹೇಗೆ ಅಂತ ಹೇಳಿದ್ರಲ್ಲ ನೀವು, ನೀತಿ ಮಾತ್ರ. ಆ ಲೆಕ್ಕದಲ್ಲಿ ಹೇಳುದಿದ್ರೆ ಭಂಡಾರಿ ಕಾಲ ಹಿಡಿದ್ರು ಆಗ್ಲೇಬೇಕು. ಆದ್ರೆ ಆ ಭಂಡಾರಿಗೆ ಅವನಲ್ಲಿ ಬ್ರಾಹ್ಮಣತ್ವ ಬೇಕು, ಬ್ರಹ್ಮಜ್ಞಾನ ಇರಬೇಕು. ಹೌದು. ಭಂಡಾರ ಸುದ್ದಿ ಹೇಳಿ, ಭಟ್ರ ಸುದ್ದಿ ಹೇಳಿ, ಸುದ್ದಿ ಹೇಳಲಿಕ್ಕಿಲ್ಲ. ನಾವಿಲ್ಲಿ ಅಲ್ಲ ಕಟ್ರ ಬಣ್ಣ ಅಂದ್ರ ದಕ್ಷಿಣದಲ್ಲಿ ಕಟ್ಟಪಣ್ಣ ದೇವಾಲಯ ಆದ್ರೆ ಉತ್ತರದಲ್ಲಿ ಭಂಡಾರಿ ಕಟ್ಟಪಣ್ಣ. ಹೌದಾ? ನೀವು ಒಂದು ಕೆಲಸ ಮಾಡು, ಇದು ಪ್ರಚಾರ ಮಾಡ್ಲಿಕ್ಕೆ ಒಂದು ಪುಸ್ತಕ ಬರೆ. ಏನಂತ ಬರೀತೆ? ಭಂಡಾರಿಯ ಸಂವಿಧಾನಪ್ಪು ಅಂತ ಬರೆಯಬೇಕಿದ್ರೆ ದೇವಾಡಿಗನ ದುರಂತ ಸಾವು ಅಂತ ಬರೀತೆ. ಪಾಪಿ ಮಗನೇ, ಸಂವಿಧಾನಪ್ಪು ಅಂದ್ರೆ ಭಂಡಾರಿ ಹೋದ್ನಾ? ಪಾಪಿ ಮಗ. ನೀವು ಒಂದು ಏನೇ ಮಾತಾಡಿದ್ರು ನಿಮ್ಮ ಪರಿಸ್ಥಿತಿ ನೋಡಿ, ಈಗ ಗಡಿಯಿಂದ ಒಳಬರ್ಲಿಕ್ಕಿಲ್ಲ, ನೀವು ಹೊರಗೆ ಆದೇಶ ಮಾಡಿದ್ದಾರೆ. ಎಲ್ಲಾದ್ರೂ ನೀವು ಈಗ ಬದುಕಿಗೆ ನೀವು ನಿಮ್ಮ ಜನ ಹೇಳ್ತಿದ್ರು ಪವಾಡ ಪುರುಷ ಅಂತ, ಇನ್ನು ಬದುಕಬೇಕು ಅಂತ ಅದು ಗಡಿ ಹೊರಗೋಗಿ ಪಾವಣೆ ಮಾಡ್ಕೊಂಡಾದ್ರೂ ಬದುಕಿ ನೋಡೋಣ. ನೋಡಿ, ಕಾಲ ಎಂಬುದು ಬದಲಾಗಿದೆ. ಕಾಲ ಬದಲಾಗಬಹುದು, ನೀವು ಅದು ಬರ್ಲಿಕ್ಕಿಲ್ಲ. ನೀವು ಹೋದ್ರೆ ನಿಮ್ಮ ಹೆಣ ಬಿದ್ರು ನಾವು ದೊಣ್ಣೆಲ್ಲಿ ದೂರ ಹಚ್ಚಾಕ್ಬೇಕು ಗಡಿ ಹೊರಗೆ. ಒಂದಲ್ಲ ಒಂದು ದಿನ ಮುಂದೆ ಕಲಿಸ್ತೇನೆ. ಅಯ್ಯೋ ಅದನ್ನ ಅಷ್ಟೊತ್ತಿಗೆಲ್ಲ ಓಡ್ ಬಂದ್ಕೊಂಡು ಏನೋ ಹೆಚ್ಚು ಕಡಿಮೆ ಆಗ್ತದೆ ಅಂದ್ಯಲ್ಲ, ಏನು ಹೆಚ್ಚು ಕಡಿಮೆ? ನಂಗೆ ಗೊತ್ತುಂಟು, ನೀವು ಹೀಗೆ ಮಾಡ್ತಾರೆ, ನಂಗೆ ಗೊತ್ತುಂಟು. ಗೊತ್ತಿದ್ರೆ ನೀ ಹೇಳೇ ಬಿಡ್ತಿದ್ದೆ, ಏನು ಅಂತ ತಿಂಗೂ ಗೊತ್ತಿಲ್ಲ, ಹಾಗಾಗಿ ಕಂಗಾಲಾದದ್ದು ನೀನು. ಆದ್ರೆ ನೀವು 3 ಜನ ಮಾತ್ರ, ಹೇಗೆ? ಒಂದು ಊರಿಗಲ್ಲ, ಇಡೀ ಪ್ರಪಂಚ ಸಾಕು ನೀವು 3 ಜನ. ಯಾಕೋ ನೀನೊಬ್ಬ ಯಾಕೂ ಬೇಡದಿದ್ದ ಇದೆಯಲ್ಲ. ಹಾಗಲ್ಲ. ನೀವು ಯಾರು? ತ್ರಿವಳಿ ಖಳನಾಯಕರು. ಖಳನಾಯಕರು ಅಂತೇನ? ಕಥಾನಾಯಕ, ಪ್ರತಿನಾಯಕ, ನಾ ಬದಿನಾಯಕ. ನೀವು ತ್ರಿವಳಿ ಆಗುದಲ್ಲ, ನಾನು ಒಂದು ಸೇರ್ತೇನೆ, ಚತುರ್ವಳಿ. ನೀನು ಬಂದು ಸೇರಿದ್ಮೇಲೆ ಚತುರ್ವಳಿ ಆದ್ರಡಿಲ್ಲ, ಚತುರ್ವಳಿ ಆದ್ಮೇಲೆ ನಿನ್ನ ಹಾವಳಿ ಹೆಚ್ಚಾಯ್ತು. ನಿನ್ನ ದಿವಾಳಿ ಮಾಡಿ ಹಾಕ್ತೇವೆ ನಾವು. ದೇವಳಿ ಆಯ್ತಲ್ಲ, 3 ಸಾವಿರ ಹೋದ ದೇವಳಿ ಆಯ್ತು. ಮತ್ತೆ ಸಂಪಾದನೆ ಮಾಡಲೇ ಇಲ್ಲ ಅದಲ್ಲ. ನೀನ್ ಸೇರ್ಕೊಳ್ತೀಯಾ? ನೀನು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಅಂತ ಅದ್ರ ಒಂದು ನಿಬಂಧನೆ ಉಂಟು. ಇನ್ನು ಮುಂದಿನ ದಿನಗಳಲ್ಲಿ ನೀನು ಇದ್ದಷ್ಟು ದಿವಸ, ಇದ್ದಷ್ಟು ವರ್ಷ ಇವ ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ನೀನು 24 ವರ್ಷದಿಂದ ಕೇಳ್ತಾ ಇದ್ದೆ ಮಾರ, 3 ತಿಂಗಳು ಕಳೆದ. ಅಂದ್ರೆ 3 ತಿಂಗಳಲ್ಲಿ ನಾನು ಹೋಗ್ತಾ ನೀ ಹೋಗ್ತೀಯ? ಹೇಳಿದೆ ಪಾಪಿ ಮಗನೇ, ನಾನು 3-4 ದಿವಸಕ್ಕೊಂದ್ಸಲ ಬರೋ ಪರಿಸ್ಥಿತಿ ಬಂದಿದೆ, ಅಂತದ್ರಲ್ಲಿ ಹೀಗೆ ಹೇಳ್ತಾ ಇದೀಯ? ಏನೇ ಆಗ್ಲಿ,
ಇರು. ಹೊಂದಾಣಿಕೆ ಇರ್ಬೇಕು. ಚಂದ್ರಮೋಹನ, ಈ ಮಿಥಿಲಾ ನಗರದಲ್ಲಿ ಇನ್ನು ನಮ್ಮನ್ನು ಎದುರಿಸುವ ಗಂಡು ಮಗ ಯಾರಿದ್ದಾರೋ ಆದ್ರೆ ಆಡಿನ ಮಾತಿನಂತೆ ನಡೆದುಕೊಳ್ಬೇಕು ಮಿತ್ರ. ಹಾ. ನಿನ್ನ ಪಾಲಿಗೆ ಎಲ್ಲವನ್ನೂ ಕೊಡಿಸುವಲ್ಲಿ ನಾನು ಶ್ರಮ ವಹಿಸಿದವ ಇದ್ದೇನೆ. ಅವತ್ತು ನನಗೆ ಆಡಿದ್ದೇನೆ ಮಾತು.